ಮುಗದೋಳ ಬೆಟ್ಟ ಹಾಗೂ ಕರಿಯಮ್ಮನಪಾಳ್ಯ ಗ್ರಾಮದಲ್ಲಿ ಅಭಿಮಾನಿಗಳಿಂದ ಎಚ್.ಡಿ. ಕುಮಾರಸ್ವಾಮಿಯವರ ಅದ್ದೂರಿ ಹುಟ್ಟುಹಬ್ಬ ಆಚರಿಸಲಾಯಿತು. ಪಾವಗಡ ತಾಲೂಕಿನ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅಭಿಮಾನಿ ಬಳಗ ಹಾಗೂ ಜಾತ್ಯತೀತ ಜನತಾದಳದ ಕಾರ್ಯಕರ್ತರು ಕುಮಾರಸ್ವಾಮಿರವರ 63ನೇ ಹುಟ್ಟುಹಬ್ಬದ ಪ್ರಯುಕ್ತ ತಾಲೂಕಿನ ಮುಗದಾಳ ಬೆಟ್ಟ ಹಾಗೂ ಕರಿಯಮ್ಮನಪಾಳ್ಯ ಗ್ರಾಮದಲ್ಲಿ ಅದ್ದೂರಿಯಾಗಿ ಸಡಗರ ಸಂಭ್ರಮದಿಂದ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬವನ್ನು ಆಚರಿಸಿ ಕೇಕ್ ಕತ್ತರಿಸಿ ಸಿಹಿ ಹಂಚಿಸಿ ಸಂಭ್ರಮಿಸಿದರು. ಮುಂದಿನ ಮುಖ್ಯಮಂತ್ರಿ ಕುಮಾರಣ್ಣ ಎಂದು ಜಯ ಘೋಷಣೆಗಳೊಂದಿಗೆ ಹುಟ್ಟುಹಬ್ಬವನ್ನು ಆಚರಿಸಿದರು. ಈ ಸಂದರ್ಭದಲ್ಲಿ ಜನತಾದಳ ಹಿರಿಯ ಮುಖಂಡರಾದ ಬಿ. ಈರಣ್ಣ, ಮುಖಂಡರುಗಳಾದ ರಂಗಸ್ವಾಮಿ, ಪಾಳೆಗಾರ ಲೋಕೇಶ್, ಹೊನ್ನೂರಪ್ಪ, ಭಾಸ್ಕರ್ ನಾಯಕ, ಅಂಜನ್ ನಾಯಕ, ಮಹೇಶ್ ನಾಯಕ, ನರಸಿಂಹಮೂರ್ತಿ, ಸಣ್ಣಪ್ಪ, ಪ್ರಮೀಳಮ್ಮ, ನರಸಿಂಹಮೂರ್ತಿ, ಈರಣ್ಣ, ರಾಮಣ್ಣ, ಉಮೇಶ್ ಮುಂತಾದವರು ಭಾಗವಹಿಸಿದ್ದರು. ವರದಿ ರಾಮಪ್ಪ, ಸಿಕೆಪುರ, ಪಾವಗಡ. ಎಲ್ಲರಿಗೂ ಇರಬೇಕೆಂದು ವಸತಿ ಆಸರೆಯ ಯೋಜನೆ ನಮಗೆ ವಿದ್ಯೆಯು ಖಚಿತ ಶಾಲೆ ತೆಗೆಯುತ್ತೀವಿ ನೀವಿರುವಲ್ಲೇ ವಿದ್ಯೆಗೆ ಆದ್ಯತೆಗೆ ಹೊಸ ಬಗೆ ಶಾಲೆ ತೆಗೆಯುತ್ತೀವಿ ನೀವಿರುವಲ್ಲೇ ವಿದ್ಯೆಗೆ ಆದ್ಯತೆಗೆ ಹೊಸ ಬಗೆ ಶಾಲೆ ಇನ್ನೆಂದು ಪೋಷಕರು